حمدا يوافي نعمه ويكافي مزيدا. اللهم صل على سيدنا محمد وعلى آل سيدنا محمد. اللهم وصل مثل ثواب ما قرأنا وهذه هدية واصلة ورحمة نازلة وبركة شاملة مقبولة بعد القبول منا إلى حضرة النبي مصطفى محمد صلى الله عليه وسلم. اللهم إلى حضرة قطب الأقطاب وصلى الله محي الدين عبد القادر الجيلاني قدس الله سره اللذيذ. اللهم إلى حضرة سلطان العارفين أحمد الكبير الرفاعي قدس الله تعالى سره اللذيذ. اللهم إلى حضرات سائر أولياء الله تعالى أينما كانوا من مشارق الأرض إلى مغاربها. اللهم إلى حضرات جميع الأنبياء والأولياء والعلماء الشهداء الزهاد والصديقين والصالحين. اللهم إلى أرواح آبائه وإخوانه من الأنبياء والمرسلين. اللهم ذي شرفا على شرفهم وفضلا على فضلهم وعزا على عزهم وكرامة على كراماتهم لديك. اللهم حصل كل حلال مرادنا واقض حوائجنا وعد ديوننا واشف أمراضنا يا شافي الأمراض. اللهم بارك لنا في أنفسنا في أهلنا في أزواجنا في أولادنا في كسبنا في تجاراتنا. اللهم بارك لنا في أمرنا هذا بركة تامة كما باركت على عبادك الصالحين. ربنا هب لنا من أزواجنا وذرياتنا قرة عين واجعلنا للمتقين إماما. اللهم اغفر لنا وارحمنا ولوالدينا ولسائر المؤمنين والمؤمنات. اللهم وفقنا وفق من أوصانا على خدمة دينك الإسلام. وارزق من أوصانا حج بيتك الحرم وزيارة روضة النبي مصطفى محمد عليه وسلم قبل أن تميتنا مع صحة العافية. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. وصلى الله تعالى وسلم على خير سيدنا محمد وعلى آله وصحبه أجمعين. سبحان ربك رب العزة عما يصفون سلام المرسلين والحمد لله رب العالمين. ತಲವಾಡಿ ಸೆಕ್ಟರ್ ಹಾಗೂ ಕೆಸಿ ರೋಡ್ ಶಾಖಾ ಆಶ್ರಯದಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಲೇಡಿ ಗೋಷನ್ ಆಸ್ಪತ್ರೆ ಇದರ ಸಹಭಾಗಿತ್ವದಲ್ಲಿ ನಡೆಯುವಂತಹ ರಕ್ತದಾನ ಶಿಬಿರದಲ್ಲಾಗಿದೆ ಇಲ್ಲಿ ನಾವು ಒಂದುಗೂಡಿರುವುದು. ಈ ರಕ್ತದಾನ ಶಿಬಿರ ಎಂದರೆ ಒಬ್ಬ ವ್ಯಕ್ತಿಯು ಮತ್ತೊಬ್ಬನ ಜೀವ ಉಳಿಸುವ ಸಲುವಾಗಿ ಸ್ವಯಂ ಪ್ರೇರಿತವಾಗಿ ನೀಡುವ ಒಂದು ದಾನವಾಗಿದೆ ರಕ್ತದಾನ. ಅಲ್ಹಮ್ದುಲಿಲ್ಲಾ, ಇಂತಹ ಮನುಷ್ಯರೆಡೆಯಲ್ಲಿ ಕಚಾಟಗಳು, ಗಲಭೆಗಳು, ಇನ್ನಿತರ ಗಲಾಟೆಗಳು ಹೆಚ್ಚಿರುವಂತಹ ಈ ಸಂದರ್ಭದಲ್ಲಿ ಇಂತಹ ಒಂದು ಮನುಷ್ಯರ ಜೀವವನ್ನು ಉಳಿಸುವ ಸಲುವಾಗಿ ನಾವು ನಡೆಸುತ್ತಿರುವ ಇಂತಹ ರಕ್ತದಾನ ಶಿಬಿರಗಳು ನಿಜಕ್ಕೂ ಕೂಡ ಶ್ಲಾಘನೀಯವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಅಧೀನದಲ್ಲಿರುವಂತಹ ಬ್ಲೆಸ್ ಸಾಹಿಬು ಇದರ ಆಶ್ರಯದಲ್ಲಿ 90ಕ್ಕೂ ಅಧಿಕ ರಕ್ತದಾನ ಶಿಬಿರ ನಮ್ಮಿಂದ ನಡೆಸಲು ಸಾಧ್ಯವಾಗಿದೆ. ಇನ್ಶಾ ಅಲ್ಲಾ ಬ್ಲಡ್ ಸಾಹಿಬು 2017ರಲ್ಲಿ ರೂಪುಗೊಂಡಂತಹ ಈ ನಮ್ಮ ಒಂದು ವಿಂಗ್ ಇನ್ಶಾ ಅಲ್ಲಾ ಶತಕದತ್ತ ಮುನ್ನುಗ್ಗುತ್ತಾ ಇದೆ. ಇದೇ ಬರುವ ಆಗಸ್ಟ್ 18ರಂದು ಆದಿತ್ಯವಾರ ಪುರಭವನದಲ್ಲಿ, ಮಂಗಳೂರು ಪುರಭವನದಲ್ಲಿ ನಮ್ಮ 100ನೇ ಬ್ಲಡ್ ಕ್ಯಾಂಪ್ ನಡೆಯಲಿದೆ. ಈ ತನಕ ನಮ್ಮ ಬ್ಲಡ್ ಸಾಹಿಬ್ ಅಧೀನದಲ್ಲಿ 6706 ರಕ್ತಗಳನ್ನು ನಾವು ಹಲವಾರು ಯಾವುದೇ ಜಾತಿ ಮತ ಭೇದ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ಕೂಡ ಇನ್ವರ್ಡ್ ಹಾಗೂ ಔಟ್ವರ್ಡ್ ಪೇಷಂಟ್ಗಳಿಗೆ ನಮಗೆ ತಲುಪಿಸಲು ಸಾಧ್ಯವಾಗಿದೆ. ಅಲ್ಹಮ್ದುಲಿಲ್ಲಾ, ನಮ್ಮ ಈ ತಲಪಾಡಿ ಸೆಕ್ಟರ್ ಆಶ್ರಯದಲ್ಲಿ ನಾವು ಹಮ್ಮಿಕೊಂಡಿದ್ದಂತಹ 5ನೇ ಬ್ಲಡ್ ಕ್ಯಾಂಪ್ ಆಗಿದೆ ಇದು. ಇನ್ಶಾ ಅಲ್ಲಾ ನಮ್ಮ ಸೆಕ್ಟರ್ ಆಶ್ರಯದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ನಾವು ರಕ್ತದಾನ ಶಿಬಿರ ನಡೆಸುತ್ತಾ ಬಂದಿದ್ದೇವೆ. ಇನ್ಶಾ ಅಲ್ಲಾ ಇದು ಕೇವಲ ನಮ್ಮ SSFನ ಶಾಖಾ ಅಥವಾ ಸೆಕ್ಟರ್ನ ಊರಿನ ಗಣ್ಯರು, ಅದೇ ರೀತಿ ಸಾಮಾಜಿಕ ಹಲವಾರು ಸಂಘಟನೆಗಳಿದೆ. ಇನ್ಶಾ ಅಲ್ಲಾ ನಮ್ಮ ಮದ್ರಸಾ, ಅದೇ ರೀತಿ ಇಲ್ಲಿರುವಂತಹ ಶಾಲೆಗಳಲ್ಲಿ ಕೂಡ ನಮ್ಮ ಬ್ಲಡ್ ಸಾಹಿಬ್ ಅಧೀನದಲ್ಲಿ ಇನ್ಶಾ ಅಲ್ಲಾ ನೀವು ಒಂದು ಅವಕಾಶ ಕಲ್ಪಿಸಿಕೊಟ್ಟರೆ ನಮಗೆ ಅಲ್ಲೂ ಕೂಡ ಬಂದು ನಮಗೆ ರಕ್ತದಾನ ಶಿಬಿರ ನಡೆಸಲು ಸಾಧ್ಯವಿದೆ. ಆದುದರಿಂದ ತಮ್ಮ ಸಹಕಾರವನ್ನು ನಿರೀಕ್ಷಿಸುತ್ತೇವೆ. ಕೇವಲ ಇದು SSFಗೆ ಮಾತ್ರ ಸೀಮಿತವಾಗಿರದೆ ಸ್ಟೇಜಲ್ಲಿರುವಂತಹ ನಮ್ಮ SYSನ ಅದೇ ರೀತಿ ಇತರ
ಡೈಮಂಡ್, ಅದೇ ರೀತಿ ಖಿದ್ಮತ್ನ ಹಲವಾರು ನಾಯಕರಿದ್ದಾರೆ. ನಿಮ್ಮ ದಿನದಲ್ಲೂ ಕೂಡ ಬ್ಲಡ್ ಸಾಹಿಬು ನೀವು ನಮಗೆ ಅವಕಾಶ ಕಲ್ಪಿಸಿಕೊಟ್ಟರೆ ಇನ್ಶಾ ಅಲ್ಲಾ ಅಲ್ಲೂ ಕೂಡ ನಮ್ಮ ಈ ರಕ್ತದಾನ ಶಿಬಿರ ನಮಗೆ ನಡೆಸಲು ಸಾಧ್ಯವಿದೆ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಇನ್ಶಾ ಅಲ್ಲಾ ಇಲ್ಲಿ ನಮಗೆ ದುಆ ನಡೆಸಿಕೊಟ್ಟಂತಹ, ಅದೇ ರೀತಿ ನಮಗೆ ಈ ಕ್ಯಾಂಪ್ ನಡೆಸಲು ನಮಗೆ ಇಲ್ಲಿ ಸ್ಥಳಾವಕಾಶವನ್ನು ಕೊಟ್ಟ ನಮ್ಮ ಮುಸ್ತಫಾ ಜೋರಿ ಉಸ್ತಾದ್ ಜಹೀದುಲ್ ಕುರಾನ್ ಚೇರ್ಮನ್ ಅವರಿಗೆ ಸೆಕ್ಟರ್ ಹಾಗೂ ಕೇಸ್ ರೋಡ್ ಶಾಖಾ ಪರವಾಗಿ ಸ್ವಾಗತವನ್ನು ಅರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ SJM ದಕ್ಷಿಣ ಕನ್ನಡ ಜಿಲ್ಲೆ ಅಧ್ಯಕ್ಷರಾದಂತಹ P. ಮೊಹಮ್ಮದ್ ಮದನಿ ಉಸ್ತಾದ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಸೆಕ್ಟರ್ ಹಾಗೂ ಶಾಖಾ ಪರವಾಗಿ ಸ್ವಾಗತವನ್ನು ಅರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ഇന്ത്യൻ റെഡ് ക്രോസ് സൊസൈറ്റി ദರ കോർഡിനേറ്റർ പ്രവീൺ ಅವರಿಗೂ ಕೂಡ സെക്ടർ പരವಾಗಿ സ്വാഗതವನ್ನು അർപ്പിಸುತ್ತೇನೆ. KC റോഡ് യൂണിറ്റും ചേർന്നുകൊണ്ട് നടത്തുന്ന ഒരു രക്തദാന ശിബിരത്തിലാണ് നാം ഒരുമിച്ച് കൂടിയിട്ടുള്ളത്. സ്വാഗത പ്രസംഗത്തിൽ കേട്ടതുപോലെ ഒരുപാട് വർഷങ്ങളായി നാം ഈ ക്യാമ്പുകൾ നടത്തിക്കൊണ്ടുള്ളത്. ഒരുപാട് വ്യക്തികൾക്ക് ഇതിൻ്റെ ഉപകാരം നേടാൻ സാധിച്ചിട്ടുണ്ട്. പരിശുദ്ധ ദീനുൽ ഇസ്ലാം വളരെയധികം മഹത്വം നൽകിയ ഒരു കാര്യവും കൂടിയുമാണ്. ഏതൊരു മനുഷ്യൻ്റെയും ജീവൻ രക്ഷിക്കൽ, ജീവനുള്ള ഏതൊരു മനുഷ്യൻ്റെയും ജീവൻ രക്ഷിക്കൽ അതൊരു മനുഷ്യൻ്റെ ബാധ്യതയാണ്. പ്രത്യേകിച്ചും നമ്മുടെ കടമയാണത്. കർമ്മശാസ്ത്ര പണ്ഡിതന്മാർ പറഞ്ഞ നിയമങ്ങൾ വെച്ച് നോക്കുമ്പോൾ നജസായ ഒരു വസ്തുവിനെ വിൽക്കാനോ ദാനം ചെയ്യാനോ പാടില്ല. എന്നാൽ മനുഷ്യ ജീവിതത്തിൻ്റെ ഏറ്റവും പ്രധാനപ്പെട്ട ഒരു അംഗമാണ് രക്തം. അത് ദാനം ചെയ്യാം എന്നാണ്, അതൊരാളിൽ നിന്നെടുത്ത് മറ്റൊരാൾക്ക് കൊടുക്കാം എന്നാണ് ഇസ്ലാം കൽപ്പിക്കുന്നത്. അപ്പോൾ നാം മനസ്സിലാക്കണം, ഇത് മാത്രമല്ല, പരിശുദ്ധ ദീനുൽ ഇസ്ലാം നോമ്പിന്റെയും നിസ്കാരത്തിന്റെയും മസ്അല പഠിപ്പിക്കുന്ന സ്ഥലത്ത് പറഞ്ഞതായി കാണാം. ഒരു മനുഷ്യന്റെ ജീവഹാനി ഉണ്ടാകുന്നു, ഒരു മനുഷ്യൻ എന്നല്ല ഒരു ജീവിയുടെ ജീവത്തിന് നാശമുണ്ടാകുന്നു എന്ന് വന്നാൽ അവനിക്ക് ആ സന്ദർഭത്തിൽ നോമ്പ് മുറിക്കേണ്ടി വന്നാൽ നോമ്പ് മുറിക്കൽ നിർബന്ധമാണ്. ഒരാൾ നിസ്കരിക്കുന്ന ആളാണെങ്കിൽ നിസ്കാരത്തിൽ കൈകെട്ടിയതിൻ്റെ ശേഷം അവന്റെ നിസ്കാരത്തിൽ നിന്ന് കൈ വെറുതെയായി വിടാൻ പാടില്ല, ഹറാമാണ്. എന്നാൽ ഒരു ജീവിയെ രക്ഷിക്കാൻ വേണ്ടി നിസ്കാരത്തിൽ നിന്ന് കൈ അളക്കി ആ ജീവിയെ രക്ഷിക്കൽ നിർബന്ധമാണ്, ഒരു മുസ്ലിമിന്റെ ബാധ്യതയാണ് എന്നാണ് പരിശുദ്ധ ദീനുൽ ഇസ്ലാം പഠിപ്പിക്കുന്നത്. അപ്പോൾ ഈ രക്തദാനത്തിന് വലിയൊരു മഹത്വമുണ്ട്. മാത്രമല്ല, ഒരു മനുഷ്യൻ അവന്റെ ശരീരത്തിൽ തന്നെ സ്വന്തമായിട്ട് അവന്റെ ശരീരത്തിന് നാശമുണ്ടാകുമെന്ന് ഡോക്ടർമാർ പറഞ്ഞു. അല്ലെങ്കിൽ അവനക്ക് ഭയമുണ്ടായി, ഞാൻ മരിച്ചു പോകുമോ എൻ്റെ രോഗം കാരണം ഞാൻ നോമ്പനുഷ്ഠിച്ചാൽ. എന്നാൽ ആ സമയത്ത് പോലും നോമ്പ് മുറിക്കൽ നിർബന്ധമാണ് എന്നാണ് പരിശുദ്ധ ദീനുൽ ഇസ്ലാം കൽപ്പിക്കുന്നത്. അപ്പോൾ ഒരു മനുഷ്യന്റെ ജീവൻ രക്ഷപ്പെടുത്തൽ പരിശുദ്ധ ദീനുൽ ഇസ്ലാമിൽ ഏറ്റവും പ്രധാനപ്പെട്ട ഒരു വിഷയമാണ്. അതുകൊണ്ട് നാം എല്ലാവരും ഇതുപോലത്തെ കാര്യങ്ങളിൽ സഹകരിക്കുകയും വിജയിപ്പിക്കുകയും വേണം. അല്ലാഹു സുബ്ഹാനഹു വ തആല നമ്മുടെ ഈ പരിപാടി അവൻ പൊരുത്തപ്പെട്ട ആഖിറത്തിൽ ഉപകരിക്കുന്ന ഒരു സാലിഹായ അമലായി സ്വീകരിക്കുമാറാവട്ടെ. നമുക്ക് ഇഖ്ലാസോടുകൂടി പ്രവർത്തിക്കുവാനും ദീനി ഖിദ്മത്തുകൾ ചെയ്യുവാനുമുള്ള ഹിമ്മത്തും ആഫിയത്തും ആരോഗ്യവും ദീർഘായുസ്സും തന്ന് അനുഗ്രഹിക്കുമാറാവട്ടെ. ആമീൻ എന്ന് പ്രാർത്ഥിച്ചുകൊണ്ട് ബിസ്മില്ലാഹിർ റഹ്മാനിർ റഹീം എന്ന അള്ളാഹുവിന്റെ തിരുവാക്യം കൊണ്ട് യോഗം ഉദ്ഘാടനം ചെയ്ത് അറിയിച്ചുകൊണ്ട് അൽഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും. ನಮ್ಮ ಈ ವೇದಿಕೆಯಲ್ಲಿರುವಂತಹ ಹಕೀಂ ಭೂಮನ್ ಇದರ ಉಲ್ಲಾಲ್ ಡಿವಿಷನ್ ಇನ್ಚಾರ್ಜ್ ಇವರಿಗೆ ಸೆಕ್ಟರ್ ಪರವಾಗಿ ಸ್ವಾಗತವನ್ನು ಅರ್ಪಿಸುತ್ತೇನೆ. ಹಾಮಿದ್ ಅಲ್ಬಾಡಿ ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಕೂಡ ಸೆಕ್ಟರ್ ಪರವಾಗಿ ಸ್ವಾಗತವನ್ನು ಅರ್ಪಿಸುತ್ತೇನೆ. ನಮ್ಮ ಸೆಕ್ಟರ್ ಅಧ್ಯಕ್ಷರಾದಂತಹ ಸಿರಾಜುದ್ದೀನ್ ಅವರಿಗೂ ಕೂಡ ಸೆಕ್ಟರ್ ಪರವಾಗಿ ಶಾಖಾ ಆಶ್ರಯದಲ್ಲಿ ಆಗಿದೆ ನಡೆಯುವುದು. ಇವತ್ತಿನ ಕ್ಯಾಂಪು ನಮಗೆ ಬಹಳ ಒಂದು ಮಹತ್ವಪೂರ್ಣವಾದ ಕ್ಯಾಂಪ್. ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ಡೆಂಗ್ಯೂ ವ್ಯಾಪಕವಾಗಿ ಆವರಿಸಿದೆ. ಅದಕ್ಕೆ
ಪ್ಯಾಕ್ಡ್ ಸೆಲ್ಸ್ ಅಂತ ಏನ್ ಹೇಳ್ತೇವೆ ಅದನ್ನು 35 ದಿವಸ ಇಡಬಹುದು. ಪ್ಲೇಟ್ಲೆಟ್ಸ್ ಅದು ಬರೀ 5 ದಿವಸ ಮಾತ್ರ ಇಡ್ಲಿಕ್ಕೆ ಆಗೋದು. ಅದು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಹರಡೋದ್ರಿಂದ ಡೆಂಗ್ಯೂಗೆ ಪ್ಲೇಟ್ಲೆಟ್ಸ್ ಅನ್ನೇ ಕೊಡ್ಬೇಕಾಗ್ತದೆ. ಆದ ಕಾರಣ ಕೆಲವೊಮ್ಮೆ ಕ್ಯಾಂಪ್ ಆರ್ಗನೈಸರ್ ನಮ್ಮ ಹತ್ರ ಗಲಾಟೆ ಮಾಡಿದ್ದು ಉಂಟು, ನಾವು ಇಷ್ಟೊಂದು ಕ್ಯಾಂಪ್ ಕೊಡ್ತೇವೆ ಪ್ಲೇಟ್ಲೆಟ್ಸ್ ಯಾಕೆ ಸಿಗುದಿಲ್ಲ ಅಂತ. ವಿಷಯ ಅಷ್ಟೇ, ಪ್ಲೇಟ್ಲೆಟ್ಸ್ ಬರೀ 5 ದಿವಸ ಇಡ್ಲಿಕ್ಕೆ ಆಗೋದು, ಅದನ್ನು ಜಾಸ್ತಿ ದಿವಸ ಸ್ಟೋರ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಇವತ್ತು SSF ವತಿಯಿಂದ ನಮ್ಗೆ ಬರೋಬ್ಬರಿ 2 ಕ್ಯಾಂಪ್, ಒಂದು ಬ್ರಹ್ಮರಗೊಟ್ಲು ಮತ್ತು ಇವತ್ತು ಇದೊಂದು, ಈ ತಿಂಗಳಲ್ಲಿ SSF ನಮ್ಗೆ 4 ಕ್ಯಾಂಪ್ಗಳನ್ನು ಕೊಟ್ಟಿದೆ. SSF ಕ್ಯಾಂಪ್ ಅಂದ್ರೆ ಒಂದು ವಿಶಿಷ್ಟವನ್ನು ನಾನು ಕಂಡುಹಿಡಿದ್ದೇನೆ. ಏನಂದ್ರೆ ಅವರದೊಂದು ನಿರ್ದಿಷ್ಟ ಟಾರ್ಗೆಟ್ ಅಂತ ಇರ್ತದೆ. ಆ ನಿರ್ದಿಷ್ಟ ಟಾರ್ಗೆಟ್ ಅನ್ನು ಅವರು ರೀಚ್ ಮಾಡೋದ್ರಲ್ಲಿ ಅವರು ಸಿದ್ಧಹಸ್ತರು ಯಾವಾಗಲೂ. ಇದೇ ಸಂದರ್ಭದಲ್ಲಿ ನನಗೊಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಮಾತು ನೆನಪಿಗೆ ಬರ್ತಾ ಉಂಟು, ವಿದ್ಯೆಯಿಂದ ಸ್ವತಂತ್ರವಾಗಿರಿ ಹಾಗೂ ಸಂಘಟನೆಯಿಂದ ಶಕ್ತಿಯುತರಾಗಿರಿ. ಆ ರೀತಿಯ ಶಕ್ತಿಯುತ ಸಂಘಟನೆ SSF ಎಂದು ಹೇಳಲಿಕ್ಕೆ ಏನೂ ಒಂದು ಅಪವಾದ ಆಗ್ಲಿಕ್ಕೆ ಇಲ್ಲ. ಅದೇ ರೀತಿ SSF ನವರದ್ದು ಒಂದು ವಿಷಯ ಏನಂದ್ರೆ ಜಿಲ್ಲೆಯಲ್ಲಿ ರಂಜಾನ್ ತಿಂಗಳ ಮೊದಲಿನ ತಿಂಗಳಲ್ಲಿ ತುಂಬಾ ರಕ್ತದ ಕೊರತೆ ಇತ್ತು. ಮಡಿಕೇರಿಯಲ್ಲಿ ನಮ್ಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಿಕ್ಕೆ ಅವರು ಅವಕಾಶವನ್ನು ಮಾಡಿದ್ರು. ಮಡಿಕೇರಿ ಹಾಗೂ ವಿರಾಜಪೇಟೆಯಲ್ಲಿ ನಮ್ಮ ಹೊರ ಜಿಲ್ಲೆ ಆದರೂ ಕೂಡ ಅವರದ್ದು ಅಲ್ಲಿದ ಆತಿಥ್ಯ ಸತ್ಕಾರ ಆಗ್ಲಿ ಏನಾಗ್ಲಿ ಅದನ್ನು ನಮ್ಗೆ ಬರೋಬ್ಬರಿ 200 ಯೂನಿಟ್ಗಳಷ್ಟು ಬ್ಲಡ್ ಅನ್ನು ಅವರು ನಮ್ಗೆ ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ರೆಡ್ ಕ್ರಾಸ್ ಯಾವಾಗ್ಲೂ SSF ಸೆಕ್ಟರ್ಗೆ ಚಿರಋಣಿ. ಆ ಮಾತನ್ನು ನಾನು ಹೆಮ್ಮೆಯಿಂದ ಹೇಳ್ತಿದ್ದೇನೆ. ಅದೇ ರೀತಿ ರೆಡ್ ಕ್ರಾಸ್ ಕೂಡ ನಮ್ದು SSF ಸೆಕ್ಟರ್ಗೆ ಯಾವುದೇ ರೀತಿಯ ಇದು ಮಾಡದೆ ಅತಿ ಹೆಚ್ಚು ಬ್ಲಡ್ ವಾಲಂಟಿಯರ್ಸ್ ಗಳು ಇರುವುದಂದ್ರೆ ನಮ್ದು SSF ವತಿಯಿಂದ. ಇಲ್ಲೂ ಕೆಲವರಿಗೆ ಬ್ಯಾಜ್ಗಳನ್ನು ವಿತರಿಸಿದ್ದೇವೆ ನಾವು ತಲಪಾಡಿ ಹಾಗೂ ಉಳ್ಳಾಲ ಇದರಿಂದ. ಅದೇ ರೀತಿ ಇವರಿಗೆ ನಾಳ್ದು ಬರುವ 18ನೇ ತಾರೀಕಿನಂದು 100ನೇ ಕ್ಯಾಂಪಿಗೆ ನಮ್ಮನ್ನು ಸಹ ಒಂದು ಅಂಗವನ್ನಾಗಿ ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅವರನ್ನು ಒಂದೆರಡು ಮಾತುಗಳನ್ನಾಡಲು ಆಹ್ವಾನಿಸುತ್ತೇನೆ. ಇಂದು ಜಗತ್ತಿನಾದ್ಯಂತ ಮನುಷ್ಯರು ಪರಸ್ಪರ ಕಾದಾಡಿ ರಕ್ತ ಚೆಲ್ಲುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ರಕ್ತ ಕೊಟ್ಟು ಜೀವ ಉಳಿಸುವಂತಹ ಒಂದು ಅತ್ಯುತ್ತಮ ಕಾರ್ಯಕ್ರಮಕ್ಕೆ SSF ಸಂಘಟನೆ ಕೈ ಹಾಕಿದೆ. ನಿಜಕ್ಕೂ ಇದು ಸ್ವಾಗತಾರ್ಹವೂ ಅಭಿನಂದನಾರ್ಹವೂ ಪ್ರಶಂಸನೀಯವೂ ಆಗಿದೆ ಎಂಬುದರಲ್ಲಿ 2 ಮಾತಿಲ್ಲ. ಒಬ್ಬ ಮನುಷ್ಯನನ್ನು ಹನಿಸಿದರೆ ಇಡೀ ಮಾನವ ಜನಾಂಗವನ್ನೇ ಹನಿಸಿದಂತೆ ಒಮನ್ ಅಹಿಯಾ ಫಕದ್ ಅಹಿಯನ್ನಾಸ ಜಮಿಯಾ. ಒಬ್ಬ ಮನುಷ್ಯನಿಗೆ ಜೀವದಾನ ಮಾಡಿದರೆ ಇಡೀ ಮಾನವ ಜನಾಂಗಕ್ಕೆ ಜೀವದಾನ ಮಾಡಿದಂತೆ ಎಂಬ ಕುರ್ಆನಿನ ದೇವವಾಕ್ಯದೊಂದಿಗೆ ಈ ಒಂದು ಅತ್ಯುತ್ತಮ ಕಾರ್ಯಕ್ರಮಕ್ಕೆ ಕೈ ಹಾಕಿದ SSF ಸಂಘಟನೆಗೆ ನಾನು ಅಭಿನಂದಿಸ್ತೇನೆ. ಹೆಚ್ಚಾಗಿ ಏನು ಮಾತನಾಡುವುದಿಲ್ಲ. ಇದಕ್ಕೆ ಸ್ಥಳದಾನ ಮಾಡಿದ ಜೋಹರಿ ಉಸ್ತಾದ್ ಅವರಿಗೂ ಹಾಗೂ ಇದರೊಂದಿಗೆ ಸಹಕರಿಸಿದ ಲೇಡಿ ಕೋಶನ್ ಬ್ಲಡ್ ಕ್ಯಾಂಪಿನ ವೈದ್ಯಾಧಿಕಾರಿ ಮತ್ತು ಅದರ ಸಿಬ್ಬಂದಿ ವರ್ಗದವರಿಗೂ SSF ಸಂಘಟನೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಪ್ರವಾದಿವರ್ಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಒಂದು ನುಡಿಮುತ್ತಿನೊಂದಿಗೆ ನನ್ನ ಮಾತಿಗೆ ವಿರಾಮ ಆಗ್ತೇನೆ. ಇರ್ಹಮು ಮನ್ ಫಿಲ್ ಅರ್ಲಿ ವಯರ್ಹಮುಕುಂ ಮನ್ ಫಿಸ್ ಸಮಾ. ಭೂಮಿಯಲ್ಲಿದ್ದವರೊಂದಿಗೆ ಕರುಣ ತೋರಿ ಆಕಾಶದಲ್ಲಿದ್ದವನು ನಿಮ್ಮೊಂದಿಗೆ ಕರುಣ ತೋರುವನು ಎಂಬ ಪ್ರವಾದಿವರ್ಯರ ನುಡಿಮುತ್ತಿನೊಂದಿಗೆ ನನ್ನ ಮಾತಿಗೆ ವಿರಾಮ. ನಮ್ಮ ಈ ಸಂಭ್ರಮವನ್ನು ಅಲ್ಲಾಹನು ಕಬೂಲ್ ಮಾಡಲಿ. ಅಲ್ಹಮ್ದುಲಿಲ್ಲಾ, ಅತ್ಯಂತ ಸಂತೋಷವಾಗುತ್ತಿದೆ. ತಲಪಾಡಿ ಸೆಕ್ಟರ್ 5 ಕ್ಯಾಂಪುಗಳನ್ನು ನಡೆಸಿ ಉನ್ನತ ಸ್ಥಾನವನ್ನು ಗಿಟ್ಟಿಸುತ್ತಾ ಇದೆ. ಇನ್ಶಾ ಅಲ್ಲಾ ಇನ್ನೂ ಹಲವಾರು ಕ್ಯಾಂಪುಗಳನ್ನು ನಡೆಸಿ ಹಲವಾರು ಜನರಿಗೆ ಜೀವದಾನ ಮಾಡಲು ಅಲ್ಲಾಹು ತೌಫೀಕ್ ನೀಡಲಿ ಎಂದು ಹೇಳುತ್ತಾ, ಈ ಒಂದು ಕಾರ್ಯಕ್ರಮವು ನಮ್ಮ ಈ ಝಹರತುಲ್ ಕುರ್ಆನಿನಲ್ಲಿ ನೀವು ಆಯೋಜಿಸಿದ್ದು ಬಹಳಷ್ಟು ಸಂತೋಷವನ್ನು ತಂದಿದೆ. ಸೆಕ್ಟರ್ ಜೊತೆ ಕಾರ್ಯದರ್ಶಿ ಮುಸ್ತಫಾ ಅವರನ್ನು ಆಹ್ವಾನಿಸುತ್ತೇನೆ. ವರಹಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹ್ ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್.
ನಮ್ಮ ಈ ಕಾರ್ಯಕ್ರಮವು ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತಲ್ಲ. ಇಲ್ಲಿ ನಡೆದಿರುವ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಹೇಳ್ತಿದ್ದೇನೆ. ಅಸ್ಸಲಾಮು ಅಲೈಕುಂ. ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್.